ಆಡುಸೋಗೆ ಎಂಬುದು ತುಳುನಾಡು ಮಾತ್ರವಲ್ಲದೆ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಹೆಚ್ಚಿನ ಎಲ್ಲ ಜನರು ತಿಳಿದಿರುವಂಥ ಒಂದು ಸಸಿ. ಅಡತೋಡ ವಸಿಕ ಎಂಬುದು ಇದರ ವೈಜ್ಞಾನಿಕ ಹೆಸರು. ಇದನ್ನು ಆಡುಮುಟ್ಟದ ಸೊಪ್ಪು ಎಂದು ಕೂಡ ಕರೆಯಲಾಗುತ್ತದೆ. ಆಡು ಸಾಮಾನ್ಯವಾಗಿ ಎಲ್ಲ ಗಿಡಗಳ ಸೊಪ್ಪನ್ನು ತಿಂದರೂ ಕೂಡ ಆಡುಸೋಗೆ ಗಿಡದ ಎಲೆ ಕಹಿಯಾಗಿರುವುದರಿಂದ ಅದನ್ನು ತಿನ್ನುವುದಿಲ್ಲ. ಆದರೆ ಈ ಗಿಡದ ಎಲೆ ಮತ್ತು ಬೇರು ಅದ್ಭುತ ಔಷಧೀಯ ಗುಣವನ್ನು ಹೊಂದಿದೆ. ಮುಖ್ಯವಾಗಿ ಮಳೆಗಾಲದ ಹೊತ್ತಿನಲ್ಲಿ ಶೀತ ಜ್ವರ ತೀವ್ರವಾಗಿದ್ದರೆ ಅಥವಾ ವಯಸ್ಕರಿಗೆ ಆಡುಸೋಗೆ ಎಲೆಯ ಕಷಾಯವನ್ನು ಮಾಡಿ ತುಳುನಾಡಿನ ಜನರು ಸೇವಿಸುತ್ತಾರೆ. ಆಡುಸೋಗೆಯ ಎಲೆಯ ಕಷಾಯವನ್ನು ತಯಾರಿಸುವಾಗ ಅದರ ಒಂದು ಎಲೆಯೊಂದಿಗೆ 5-6 ಕಾಳುಮೆಣಸು ಮತ್ತು 1 ತುಂಡು ಒಣಶುಂಠಿ ಹಾಕಿ ಕಷಾಯ ಮಾಡಿ ಸೇವನೆ ಮಾಡಿದರೆ 3 ದಿನದ ಒಳಗಾಗಿ ತೀವ್ರವಾಗಿರುವಂಥ ಶೀತ ಜ್ವರ ಗುಣವಾಗುತ್ತದೆ. ಅಲ್ಲದೆ ಅದರ ಎಲೆಯ ರಸವನ್ನು ತೆಗೆದು ಅರ್ಧ ಚಮಚ ರಸಕ್ಕೆ ಇನ್ನೊಂದು ಅರ್ಧ ಚಮಚ ಜೇನುತುಪ್ಪವನ್ನು ಸೇರಿಸಿ ರಾತ್ರಿ ಹೊತ್ತಿನಲ್ಲಿ ಸೇವಿಸಿದರೆ ತೀವ್ರತರವಾದಂಥ ಒಣಕೆಮ್ಮು ಗುಣವಾಗುತ್ತದೆ. ಈ ಮದ್ದು ಕೂಡ ತುಳುನಾಡಿನ ಹೆಚ್ಚಿನ ಜನರ ಬಳಕೆಯಲ್ಲಿದೆ.